ದಕ್ಷಿಣ ಕನ್ನಡ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನವೆಂಬರ್ 25ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿರುವ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಬೃಹತ್ ಜನಾಗ್ರಹ ಸಭೆಯ ಪ್ರಯುಕ್ತ ವಿಟ್ಲದಿಂದ 10,000 ಜನರು ಭಾಗವಹಿಸಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಜಿಲ್ಲಾ ಸಹ ಕಾರ್ಯದರ್ಶಿ ಗೋವರ್ಧನ್ ಕುಮಾರ್ ತಿಳಿಸಿದರು। ಅವರು ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೂರ್ವಭಾವಿಯಾಗಿ ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ವಿಟ್ಲದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಜಪ ಸಂಕೀರ್ತನೆ ಯಾತ್ರೆ ನಡೆಯಲಿದ್ದು, ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸಮಾಪ್ತಿಯಾಗಲಿದೆ ಎಂದರು। ರಾಮ ಮಂದಿರ ನಿರ್ಮಾಣಕ್ಕೆ ಹಲವು ಹೋರಾಟಗಳು ನಡೆದಿದೆ, ಹಲವು ಕಾರ್ಯಕರ್ತರ ಬಲಿದಾನವಾಗಿದೆ, ತೀರ್ಪುಗಳು ಕೂಡ ನಮಗೆ ಪೂರ್ವಕವಾಗಿ ಬಂದಿಲ್ಲ। ಈ ಹಿನ್ನೆಲೆಯಲ್ಲಿ 524 ಲೋಕಸಭಾ ಕ್ಷೇತ್ರದಲ್ಲಿ ಬೃಹತ್ ಜನಗ್ರಹ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು। ಈಗಾಗಲೇ ಹಿರಿಯರು ಆಲೋಚಿಸಿದಂತೆ ಅಯೋಧ್ಯೆಯಲ್ಲಿ ಸಂತರುಗಳ ಸಮ್ಮುಖದಲ್ಲಿ ಸಭೆ ಸೇರಿ ಹಲವಾರು ಹೋರಾಟಗಳು ನಡೆದಿವೆ। ಒಟ್ಟು 76 ಹೋರಾಟಗಳು ಈಗಾಗಲೇ ನಡೆದು ಹೋಗಿದೆ, ಹಲವಾರು ಕಾರ್ಯಕರ್ತರ ಬಲಿದಾನಗಳು ಇದನ್ನು ನಡೆದಿದೆ। ಆದರೂ ಇದನ್ನು 1991ರಲ್ಲಿ ಅದರ ಹೋರಾಟಗಳು ನಡೆದಾಗ ಇಬ್ಬರು ನಮ್ಮ ಕೊಠಾರಿ ಸಹೋದರರುಗಳ ಬಲಿದಾನ ಆಯಿತು। ತದನಂತರ ಆಗ ಮುಲಾಯಂ ಸಿಂಗ್ನ ಸರ್ಕಾರ ಒಂದು ಹಕ್ಕಿಯನ್ನು ಕೂಡ ಫೈಜಾಬಾದ್ನ ಜಿಲ್ಲೆ ಒಳಗಡೆ ಹಾರಾಟ ಮಾಡಲಿಕ್ಕೆ ಬಿಡುವುದಿಲ್ಲ, ಗುಂಬಜ್ನ ಮೇಲೆ ಹಾರಾಟ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅನ್ನೋದನ್ನು ಕೊಟ್ಟಿದ್ದ। ಆದರೂ ಅದನ್ನು ಲೆಕ್ಕಿಸದೆ ಅಲ್ಲಿ ಹೋರಾಟಗಳಾದಾಗ ಅದರ ಗುಂಬಜ್ನ ಮೇಲೆ ಭಗವಧ್ವಜವನ್ನು ಹಾರಿಸಿದಾಗ ಅವರ ಮೇಲೆ ಗುಂಡಿಕೆಯವರನ್ನು ಕೊಂದರು ಹಾಗೂ ಹಲವಾರು ಹಿಂದೂ ಕಾರ್ಯಕರ್ತರುಗಳನ್ನು ಹೆಣಕ್ಕೆ ಕಲ್ಲುಗಳನ್ನು ಕಟ್ಟಿ ಅದನ್ನು ಸರಯೂ ನದಿಯಲ್ಲಿ ಮುಳುಗಿಸುವಂಥ ಕೆಲಸಗಳನ್ನು ಮಾಡಿದರು। ಅಲ್ಲಿಂದ ನಂತರ ನಮ್ಮ ಹಿಂದೂ ಸಂಘಟನೆಗೆ ವಿಶ್ವ ಹಿಂದೂ ಪರಿಷತ್ಗೆ ಇನ್ನಷ್ಟು ವೇಗ ಸಿಕ್ಕಿದೆ। ಸುದ್ದಿಗೋಷ್ಠಿಯಲ್ಲಿ ಬಜರಂಗ ದಳ ಸಹ ಸಂಯೋಜಕ JNCH, ವಿಶ್ವ ಹಿಂದೂ ಪರಿಷತ್ ವಿಟ್ಲ ಪ್ರಖಂಡ ಅಧ್ಯಕ್ಷ ಕೃಷ್ಣಪ್ಪ ಕಲ್ಲಡ್ಕ, ಕಾರ್ಯಾಧ್ಯಕ್ಷ ಪದ್ಮನಾಭ ಕಟ್ಟೆ ಉಪಸ್ಥಿತರಿದ್ದರು।